ಮೂಡ ಅದಾಲತ್ನಲ್ಲಿ ಸಾರ್ವಜನಿಕರಿಂದ ಬಂದ ದೂರಿನ ಅನ್ವಯ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಕಡೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಶನಿವಾರದಂದು ನಡೆದ ಮೂಡ ಅದಾಲತ್ನಲ್ಲಿ ಸಾರ್ವಜನಿಕರಿಂದ ಬಂದ ದೂರಿನನ್ವಯ ಸಚಿವ ಯುಟಿ ಖಾದರ್ ಹಾಗೂ ಅಧಿಕಾರಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಕಡೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶಕ್ತಿನಗರ, ದೇರೇಬಲ್ನ ಪ್ರಶಾಂತ್ ನಗರ, ಬೋಳೂರಿನ ಟೈಲ್ಸ್ ಫ್ಯಾಕ್ಟರಿಗೆ ಸಚಿವರು ಖುದ್ದು ಭೇಟಿ ನೀಡಿದ್ರು. ತಣ್ಣೀರುಬಾವಿಯಿಂದ ಸುಲ್ತಾನ್ ಬತ್ತೇರಿ ತನಕ ತೂಗು ಸೇತುವೆ ನಿರ್ಮಾಣ ಕುರಿತು ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಾಗಿದೆ ಎಂದು ಹೇಳಿದ್ರು. ಖಾಸಗಿ ಸಂಸ್ಥೆಯವರು ಪಾರ್ಕ್ ಸ್ಥಳದಲ್ಲಿ ಒಂದು ಬ್ರಿಡ್ಜ್ ಅನ್ನು ಕಟ್ಟಿ ಮತ್ತು ಅವರು ಹೇಳಿದ ಅದು ಇವರಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಹೇಳಿದಾಗ ಸ್ಥಳ ಬಿಡಬೇಕು ಮತ್ತು ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು, ಅವರೇ ಮಾಡಬೇಕು. ಅದು ನಾವು ನೋಡಿಕೊಂಡು ಬಂದಿದ್ದೇವೆ. ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಒಮ್ಮೆ ಬ್ರಿಡ್ಜ್ ಕೆಲಸ ಮುಗಿದ ತಕ್ಷಣ ಆ ಸ್ಥಳವನ್ನು ಪಾರ್ಕನ್ನು ಮತ್ತು ಆ ಸ್ಥಳವನ್ನು ಬಿಟ್ಟು ಅಭಿವೃದ್ಧಿಪಡಿಸಿಕೊಂಡು ಹೇಳಿದ್ದಾರೆ. ಇನ್ನು ದೇರೇಬಲ್ನ ಪ್ರಶಾಂತ್ ನಗರದಲ್ಲಿ ಖಾಸಗಿ ಸಂಸ್ಥೆಯು ಪಾರ್ಕ್ ಸ್ಥಳದಲ್ಲಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಬ್ರಿಡ್ಜ್ ಕಾಮಗಾರಿ ಮುಗಿದ ಬಳಿಕ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತದೆ ಎಂದು ಸಂಸ್ಥೆಯವರು ಸೂಚನೆ ನೀಡಿದ್ದಾರೆ ಎಂದು ಹೇಳಿದ್ರು. ಸುಲ್ತಾನ್ ಬತ್ತೇರಿ ರೋಡ್ ಸಮಸ್ಯೆ ಕುರಿತು ಸ್ಥಳೀಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಸಚಿವರು ತಿಳಿಸಿದ್ರು. ಈ ವೇಳೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವನ್ ಡಿಸೋಜಾ, ಜಿಲ್ಲಾಧಿಕಾರಿ ಸಚಿಕಾಂತ್ ಸೆಂಥಿಲ್, ಪಾಲಿಕೆ ಆಯುಕ್ತರಾದ ಮೊಹಮ್ಮದ್ ನಜೀರ್, ಮೂಡ ಆಯುಕ್ತರಾದ ಶ್ರೀಕಾಂತ್ ರಾವ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.